ಆಗಸ್ಟ್ ಮತ್ತು 16ಕ್ಕೆ 2 ಚಳವಳಿಗಾಲ ಆಗಿದೆ. ಆ 2 ಚಳವಳಿಯಲ್ಲಿ ಬಹಳಷ್ಟು ಜನ ದೊಡ್ಡ ರೀತಿಯಲ್ಲಿ ಸೇರಿದ್ರು. ಇವತ್ತು ಜನ ಸೇರಲಿಲ್ಲ ಅಂತ ಯಾರು ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಅನಿರ್ದಿಷ್ಟಾವಧಿಯ ಚಳವಳಿಯನ್ನು, ನಮ್ಮ ದುಡಿಮೆಯನ್ನು ನಿಲ್ಲಿಸಿ ಚಳವಳಿ ಮಾಡುವುದಲ್ಲ. ಭಾರತ ಸರ್ಕಾರ 1988ರಲ್ಲಿ ಮಾಡಿದಂಥ ಮೋಟಾರು ವಾಹನ ಕಾಯ್ದೆಯಲ್ಲಿ ಯಾರಿಗೂ ಪರ್ಮಿಟ್ ಬೇಡ ಅನ್ನುವಂಥ ನಿಯಮ ಏನಾದರೂ ಇದ್ದರೆ, ಅದು ನೆರೆ ಬಂದು ಇಡೀ ಊರೇ ಮುಳುಗಿ ಹೋಗಿದ್ರೆ ಅಂಥ ಜಾಗಕ್ಕೆ ಹೋಗಲಿಕ್ಕೆ, ಅಥವಾ ಭೂಕಂಪ ಬಂದು ಇಡೀ ದೇಶವೇ ಮುಳುಗಿ ಹೋಗಿದ್ರೆ, ಇಡೀ ಎಲ್ಲಿ ಅರ್ಥಬೇಕಾಗಿದ್ರೆ ಆ ಜಾಗಕ್ಕೆ ಹೋಗಲಿಕ್ಕೆ ಸಾರಿಗೆ ವಾಹನಗಳಿಗೆ ಪರ್ಮಿಟ್ ಬೇಡ ಅನ್ನುವಂಥದ್ದು ನಿಯಮ ಇರುವಂಥದ್ದು. ಬ್ಯಾಟ್ರಿ ರಿಕ್ಷಾದ ಸಾರಿಗೆ ವಾಹನಗಳಿಗೆ ಜಾರಿ ಮಾಡಿದಂಥ ಕೇಂದ್ರ ಸರ್ಕಾರ ಇವತ್ತು ಬ್ರಿಟಿಷರ ಕಾಲದ ಆಡಳಿತವನ್ನು ನೆನಪಿಸುವಂಥ ಕೆಲಸವನ್ನು ದೇಶದ ಸಮಸ್ತ ಸಾರಿಗೆಯಲ್ಲಿ ದುಡಿಯುವಂಥ ನೌಕರರಿಗೆ ಮಾಡಿ ದ್ರೋಹ ಬಗೆದಿದೆ, ಅನ್ಯಾಯ ಮಾಡಿದೆ. ಇದರ ವಿರುದ್ಧ 2018ರ ಅಕ್ಟೋಬರ್ 28ನೇ ತಾರೀಕಿನಿಂದ 18ನೇ ತಾರೀಕಿನಿಂದ ಇವತ್ತಿನವರೆಗೆ ಮಂಗಳೂರಿನ ಹಲವಾರು ಯೂನಿಯನ್ಗಳು, ಬೇರೆ ಬೇರೆ ಕಡೆಯ ಯೂನಿಯನ್ಗಳು ಹಲವಾರು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ. ಈ ಮನವಿಯನ್ನು ಅವರು ಸ್ವೀಕರಿಸಿ ಯಾವುದೇ ಉತ್ತರವನ್ನು ಅದರ ಬಗ್ಗೆ ಇಷ್ಟರವರೆಗೆ ನಮಗೆ ಕೊಡಲಿಲ್ಲ. ನಮಗೆ ಇದಕ್ಕೆ ನಿರ್ದಿಷ್ಟವಾದ ಉತ್ತರ ಸಿಕ್ಕದೇ ಇದ್ದರೆ ಎಲ್ಲ ರಿಕ್ಷಾ ಚಾಲಕರಿಗೂ ಭೇದ ಭಾವದ ಕಾನೂನನ್ನು ಮಾಡೋದು ಬಿಟ್ಟು ನಾವು ಬೀದಿಯಲ್ಲಿ ಜಗಳಾಡಲಿಕ್ಕೆ ತಯಾರಿಲ್ಲ, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಮಾಡಿ ಅಷ್ಟರವರೆಗೆ ನಾವು ಬಿಡುವುದಿಲ್ಲ ಅನ್ನುವಂಥ ದೃಢ ನಿಶ್ಚಯದಿಂದ ಇವತ್ತು ಈ ಚಳವಳಿಯನ್ನು ಆರಂಭ ಮಾಡಿದ್ದೇವೆ. ಈ ಆರಂಭಕ್ಕೆ ನಮಗೆ ಎಲ್ಲ ಸಂಘಟನೆಗಳು ಮಂಗಳೂರಿನ ಯಾರೂ ವಿರೋಧ ಮಾಡಲಿಲ್ಲ. ಎಲ್ಲ ಯೂನಿಯನ್ಗಳು ಸೇರಿ ಐಕ್ಯವನ್ನು, ಹೋರಾಟವನ್ನು ನಡೆದ 2002ರಲ್ಲಿ ಮಾಡಿ ಆದೇಶವನ್ನು ಮಾಡುವಂಥ ಚಳವಳಿಯ ಸಂದರ್ಭದಲ್ಲಿ ಒಗ್ಗಟ್ಟಿಗೆ, ಐಕ್ಯತೆಗೆ, ಈ ಒಂದು ಒಕ್ಕೂಟಕ್ಕೆ ಆವಾಗ ರಿಕ್ಷಾ ಚಾಲಕರ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀಯುತ ಆಲಿ ಹಸನ್ ಅವರು ಇದ್ದಾರೆ. ಅವರು ಈ ಒಂದು ಚಳವಳಿಯನ್ನು ಉದ್ಘಾಟನೆ ಮಾಡಿ ನಮ್ಮ ಚಳವಳಿಯನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೇವಾ ಅಥವಾ ಭಾರತ ಸರ್ಕಾರದ ಸ್ವತಂತ್ರ ಭಾರತದಲ್ಲಿದ್ದೇವಾ ಎಂದು ನಮಗೆ ಈಗ ಸಂಶಯವಾಗುತ್ತಿದೆ. ಏಕೆಂದರೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ತಂದಿದೆ. ಆ ಕಾನೂನಿನಿಂದ ಬಡಪಾಯಿ ರಿಕ್ಷಾ ಪಾಲಕರಿಗೆ ತುಂಬ ತೊಂದರೆಯಾಗುತ್ತಿದೆ. ಎಲ್ಲರೂ ಒಪ್ಪುವಂಥ ಮಾತಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರವು ಕಳ್ಳರನ್ನು, ದರೋಡೆಕಾರರನ್ನು ಬದುಕಲಿಕ್ಕೋಸ್ಕರ ಯಾವುದಾದೊಂದು ಗೋಡಾನ್ ತೆರೆದಿತ್ತು, ಅಲ್ಲಿ ನೀವು ಕದ್ದು ಅಲ್ಲಿಯೇ ಬದುಕಿ ಅಂತ ಹೇಳಿ ಕಾನೂನು ತರಲಿಲ್ಲ. ಅಂತಹ ಸರ್ಕಾರ, ಇಂತಹ ನಮಗೆ ಬ್ಯಾಟ್ರಿ ಅವರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು ತರುವುದಾದ್ರೆ ಇಂತಹ ಸರ್ಕಾರ ಯಾವ ಸರ್ಕಾರ ಎಂದು ನಾನು ಕೇಳಿ ಬಯಸ್ತಾ ಇದ್ದೇನೆ. 24 ಗಂಟೆಯಲ್ಲಿ 16 ಗಂಟೆ ದುಡಿದವರು ಬಡಪಾಯಿ ರಿಕ್ಷಾ ಪಾಲಕರಿಗೆ ಒಂದು ಹೊತ್ತು ಸರಿಯಾದ ಊಟ ಮಾಡಲು ಸಹ ಕಷ್ಟದ ಈ ಸಂದರ್ಭದಲ್ಲಿ ಇಂತಹ ಸಾವಿರಾರು, ಇಲ್ಲಿ ಇರುವ ಜನಸಂಖ್ಯೆ ಎಷ್ಟು ಅದನ್ನು ಸಹ ಗಮನದಲ್ಲಿದೆ, ಸಾವಿರಾರು ರಿಕ್ಷಾಗಳನ್ನು, ಬ್ಯಾಟರಿ ರಿಕ್ಷಾಗಳನ್ನು ಇಲ್ಲಿ ತಂದು ಹಾಕಿದ್ದಾರೆ. ಯಾರಿಗೋಸ್ಕರ? ಸರ್ಕಾರವೇ ನಿಮಗೆ ನಿರುದ್ಯೋಗ ಹೋಗಿಸಲು ಗೊತ್ತಿಲ್ಲದಿದ್ದರೆ ಉದ್ಯೋಗ ಇರುವ ನಮ್ಮನ್ನು ನೀವು ಪ್ರೀತಿಪಾಲು ಮಾಡಬೇಡಿ. ಏಕೆಂದರೆ ನಿರುದ್ಯೋಗವನ್ನು ನೀವು ಉದ್ಯೋಗಸ್ಕರ ಮಾಡುವುದಾದ್ರೆ ಇಂಥ ರಿಕ್ಷಾಗಳನ್ನು ತಂದು ನಮ್ಮ ಬಾಯಿಗೆ, ನಮ್ಮ ಹೊಟ್ಟೆ ಹೊಡೆಯುವುದರಿಂದ ಅದರಲ್ಲಿ ನಿರುದ್ಯೋಗ ಹೋಗುವುದಿಲ್ಲ. ಒಂದು ಕಡೆ ನಾವು ಬೀದಿ ಪಾಲಿಗೆ ಬರಬೇಕಾಗ್ತದೆ, ನಮ್ಮ ಕುಟುಂಬ ಸಮೇತ ನಾವು ಬೀದಿಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ನಿಮಗೆ ಇದನ್ನು ಎಚ್ಚರಿಕೆ ಮುಖಾಂತರ ನಾನು ಹೇಳಿ ಬಯಸುತ್ತಿದ್ದೇನೆ. ಏಕೆಂದರೆ ನಮ್ಮಲ್ಲಿ ಸೂಟ್ ಕೇಸ್ ಇಲ್ಲ. ಇಲ್ಲಿ ಜಿಲ್ಲಾಧಿಕಾರಿ ಕೊಡಲಾಗಲಿ ಅಥವಾ ಇಲ್ಲಿ ಸಾರಿಗೆ ಅಧಿಕಾರಿ ಕೊಡೋಕ್ಕಾಗಲಿ ಅಥವಾ ಇಲ್ಲಿಯ ಮಿನಿಸ್ಟರ್ಗಳಿಗೆ ಕೊಡೋಕ್ಕಾಗಲಿ ನಮ್ಮಲ್ಲಿ ಸೂಟ್ ಕೇಸ್ ಇಲ್ಲ. ನಾವು ಬಡಪಾಯಿಗಳು ಅಂದೊಂದು ದುಡ್ಡು ಅಂದೊಂದು ಬದುಕೋರು ಆದುದರಿಂದ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಮಗೆ ತೊಂದರೆಯಾಗದಂತೆ ನೀವು ಸಹಕರಿಸಬೇಕಾಗಿದೆ. ನಾವಿಲ್ಲಿ ಬ್ಯಾಟರಿ ರಿಕ್ಷಾದವರಿಗೆ ಹೆದರಿಕೊಂಡು ಇಲ್ಲಿ ಸೇರಲಿಲ್ಲ. ನಿಮ್ಮನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿ ಇದೆ ಎಂದು ಹೇಳಿಕೊಂಡು ನಾವು ಇಲ್ಲಿ ಸೇರಿದ್ದೇವೆ ಹೊರತು ನಾವು ಇದಕ್ಕೆ ಯಾವ ರೀತಿಯಲ್ಲಿ ಸಹ ನನಗಿಂತ ಮುಂಚೆ ಹೇಳಿದ್ದಾರೆ, ನಾವು ಇದರಲ್ಲಿ ಯಾವ ರೀತಿಯಿಂದಲೂ ಹಿಂದೆ ಸರಿಯುವುದಿಲ್ಲ, ಹಿಂದೆ ಸರಿಯುವುದೂ ಇಲ್ಲ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.